ನೀವು ತಂಬಾಕು ಬಿಡದೆ ಇದ್ದರೆ ದೇಹದಲ್ಲಿ ಏನಾಗುತ್ತೆ ಗೊತ್ತಾ? ತಂಬಾಕು, ಗುಟ್ಕಾ, ಸಿಗರೇಟ್ ಇವು ಪ್ಲೆಷರ್ ಕೊಡೋ ತರ ಕಾಣುತ್ತದೆ, ದೇಹದ ಒಳಗೆ ನಾಶ ಮಾಡುತ್ತವೆ. ಒಮ್ಮೆ ನೀವು ತಂಬಾಕು ಬಿಟ್ಟರೆ ದೇಹ ಮಿರಾಕಲ್ ಆಗಿ ಕೆಲಸ ಮಾಡುತ್ತದೆ. 20 ನಿಮಿಷಗಳಲ್ಲಿ ನಿಮ್ಮ ಹಾರ್ಟ್ ರೇಟ್ ಮತ್ತು ಬ್ಲಡ್ ಪ್ರೆಷರ್ ನಾರ್ಮಲ್ ಆಗುತ್ತದೆ ಮತ್ತು 12 ಗಂಟೆಗಳಲ್ಲಿ ರಕ್ತದೊಳಗಿನ ಕಾರ್ಬನ್ ಮೊನಾಕ್ಸೈಡ್ ಕಡಿಮೆ ಮಾಡುತ್ತದೆ. ನಿಮ್ಮ ಆಕ್ಸಿಜನ್ ಲೆವೆಲ್ ಮತ್ತೆ ಹೈ ಆಗುತ್ತದೆ. 2 ವಾರಗಳಲ್ಲಿ ನಿಮ್ಮ ಲಂಗ್ಸ್ ಮತ್ತೆ ಶುದ್ಧಿಯಾಗಿ ಕೆಲಸ ಮಾಡುತ್ತವೆ. ಹಾರ್ಟ್ ಅಟ್ಯಾಕ್ ಚಾನ್ಸ್ ಅರ್ಧಕ್ಕೂ ಇಳಿಯುತ್ತದೆ. ಆದರೆ ಅದಕ್ಕಿಂತ ಮೇನ್ ಚೇಂಜ್ ಏನೆಂದರೆ ನಿಮ್ಮ ಕಾನ್ಫಿಡೆನ್ಸ್, ಸ್ಮೈಲ್ ಮತ್ತು ಎನರ್ಜಿ ಲೆವೆಲ್ ಹಿಂದಕ್ಕಿಂತ ಡಬಲ್ ಆಗುತ್ತದೆ.